ಬಿಹಾರ ತೆರವಾಯ್ಕೆ ಸಂಬಂಧ ಬಿಜೆಪಿಯು ತಮ್ಮ 71 ಸ್ಪರ್ಧಿಗಳ ಮೊದಲ ಪಟ್ಟಿ ಬಿಡುಗಡೆ ಮಾಡಿದೆ. ಇಬ್ಬರು ಉಪಮುಖ್ಯಮಂತ್ರಿಗಳಿಗೂ ಟಿಕೆಟ್ ಸಿಕ್ಕಿದ್ರೆ ಸಭಾಪತಿ ಟಿಕೆಟ್ ವಂಚಿತರಾಗಿದ್ದಾರೆ. ಬಿಹಾರದ ಸಮ್ಮಿಶ್ರ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿಗಳಾಗಿರುವ ಬಿಜೆಪಿಯ ಸಾಮ್ರಾಟ್ ಚೌಧರಿ ಮತ್ತು ವಿಜಯ್ ಕುಮಾರ್ ಸಿಂಹ ಅವರು ತಮ್ಮ ತಾರಾಪುರ ಮತ್ತು ಲಖೀಸರಾಯ್ ಕ್ಷೇತ್ರಗಳಲ್ಲಿ ಸ್ಪರ್ಧಿಸಲು ಮತ್ತೆ ಟಿಕೆಟ್ ಪಡೆದಿದ್ದಾರೆ. ಲಾಲೂ ಪ್ರಸಾದ್ ಯಾದವ್ ಬೆಂಬಲಿಗರಾಗಿದ್ದ ಕೇಂದ್ರ ಸಚಿವರಾಗಿದ್ದ ಈಗ ಬಿಜೆಪಿಯಲ್ಲಿರುವ ರಾಂಕ್ರಿಪಾಲ್ ಯಾದವ್ರಿಗೆ ದಾನಾಪುರದ ಟಿಕೆಟ್ ಸಿಕ್ಕಿದೆ. ಪಾಟ್ನಾ ಸಾಹಿಬ್ ಕ್ಷೇತ್ರವನ್ನು 2010ರಿಂದ ಪ್ರತಿನಿಧಿಸುತ್ತಿರುವ ಹಾಲಿ ಸ್ಪೀಕರ್ ನಂದಕಿಶೋರ್ ಯಾದವ್ರಿಗೆ ಟಿಕೆಟ್ ತಪ್ಪಿದೆ. ಆ ಕ್ಷೇತ್ರಕ್ಕೆ ರತ್ನೇಶ್ ಕುಶ್ವಾಹರಿಗೆ ಟಿಕೆಟ್ ನೀಡಲಾಗಿದೆ. ಮೈಥಿಲಿ ಠಾಕೂರ್ ಹಾಗೂ ಪವನ್ ಸಿಂಗ್ ಅವರ ಹೆಸರು ಕೂಡ ಮೊದಲ ಪಟ್ಟಿಯಲ್ಲಿ ಇಲ್ಲ. ಸಿವಾನ್ನಿಂದ ಆರೋಗ್ಯ ಮಂತ್ರಿ ಮಂಗಲ್ ಪಾಂಡೆ, ಬಂಕಿಪುರದಿಂದ ರಸ್ತೆ ನಿರ್ಮಾಣ ಸಚಿವ ನಿತಿನ್ ನಬೀನ್, ಕತಿಯಾರ್ನಿಂದ ಮಾಜಿ ಮಂತ್ರಿ ತಾರಕ್ ಕಿಶೋರ್ ಪ್ರಸಾದ್ ಹಾಗೂ ಕಾಮನ್ವೆಲ್ತ್ ಶೂಟಿಂಗ್ ಚಿನ್ನದ ಪದಕ ವಿಜೇತ ಶ್ರೇಯಸಿ ಸಿಂಗ್ ಜಮೀಯಿ ಕ್ಷೇತ್ರಗಳಿಗೆ ಟಿಕೆಟ್ ಪಡೆದಿದ್ದಾರೆ. ಟಿಕೆಟ್ ಪಡೆದ 71 ಮಂದಿಯಲ್ಲಿ 7 ಮಂದಿ ಮಹಿಳೆಯರು ಇದ್ದಾರೆ.